ಆಟೋ ರಿಕ್ಷಾ ಚಾಲಕನೋರ್ವ ಗ್ಯಾಸ್ ಪಂಪ್ನಲ್ಲಿ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ ಘಟನೆ ಬಂಟ್ವಾಳ ತಾಲೂಕಿನ ಪಾಣೆಮಂಗಳೂರಿನ ಮೆಲ್ಕಾರ್ ಸಮೀಪ ಕಾರಾಜೆ ಎಂಬಲ್ಲಿ ನಡೆದಿದೆ. ಅಫ್ರಿದಿ ಕಾರಾಜೆ ಎಂಬಾತ ಆರೋಪಿಯಾಗಿದ್ದು ಈತನ ಮೇಲೆ ಪ್ರಕರಣ ದಾಖಲಾಗಿದೆ. ಮೆಲ್ಕಾರ್ ಸಮೀಪದ ಕಾರಾಜೆ ಎಂಬಲ್ಲಿರುವ ಗ್ಯಾಸ್ ಪಂಪ್ನಲ್ಲಿ ಮಾರ್ಚ್ 20ರಂದು ಸಂಜೆ ಆಟೋ ರಿಕ್ಷಾವನ್ನ ಚಾಲಕ ಚಲಾಯಿಸಿಕೊಂಡು ಬಂದು ಗ್ಯಾಸ್ ಪಂಪ್ ಏಜೆನ್ಸಿಯ ಒಳಗೆ ಪ್ರವೇಶಿಸಿ ಕಚೇರಿ ಸಿಬ್ಬಂದಿ ಅಶ್ವಿನ್ ಎಂಬವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿದ್ದಾನೆ. ನಂತರ ಹೊರಬಂದು ಗ್ಯಾಸ್ ಪಂಪ್ ಏಜೆನ್ಸಿಯ ಸೊತ್ತುಗಳಿಗೆ ಹಾನಿ ಮಾಡಿ 48,000 ರೂಪಾಯಿಗಳಷ್ಟು ನಷ್ಟ ಉಂಟು ಮಾಡಿದ್ದಾನೆಂತ ಇಲ್ಲಿನ ಮ್ಯಾನೇಜರ್ ಕುನಲ್ ಬುಹ್ಣಿಯಾ ಅವರು ಬಂಟ್ವಾಳ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಗಾಡಿ ಸ್ಟಾರ್ಟ್ ಹೋದ್ಲ ಬಂದು ನಂಗೆ ವ್ಯವಸ್ಥೆ ಸೊಲ್ಲು ಯಾರು ಪೊಲೀಸ್ ನಂದು ವ್ಯವಸ್ಥೆ ಸೊಲ್ಲು ಓರ್ ಅವ್ರು ನಂದು ಮೆಲ್ಕಾರ್ ಗ್ಯಾಸ್ ಪಂಪ್ ಮಾತ್ರ ಒಂಜಿ ಪಂಪೆ ಅವು ಪಾಡಕ ಸರ್ ಫಸ್ಟ್ ಬನ್ನಿ ಸರ್ ಎಲ್ಲ ಗಾಡಿ ಸ್ಟಾರ್ಟ್ ಆಗ್ತದೆ ಸರ್ ಎಲ್ಲ ಗಾಡಿ ಸ್ಟಾರ್ಟ್ ನೋಡಿ ಸರ್ ಈ ವ್ಯವಸ್ಥೆಯಿಂದ ಏರಿಗೆ ಬನ್ನಿ ವ್ಯವಸ್ಥೆಯಿಂದ ಒಂದು ಬೆಲೆ ಇಚ್ಚ ಅಲ್ಲ ನಂದು ಗಾಡಿ ಸ್ಟಾರ್ಟ್ ಹೋದ್ಲೆ ನೆನಸ್ತರ ಗಾಡಿ ಸ್ಟಾರ್ಟ್ ಹೋದ್ಲ ಬಂದು ನಂಗೆ ವ್ಯವಸ್ಥೆ ಸೊಲ್ಲು ಯಾರು ಪೊಲೀಸ್ ನಂದು ವ್ಯವಸ್ಥೆ ಸೊಲ್ಲು ಓರ್ ಅವ್ರು ನಂದು ಮೆಲ್ಕಾರ್ ಗ್ಯಾಸ್ ಪಂಪ್ ಮಾತ್ರ ಒಂಜಿ ಪಂಪೆ ಅವು ಪಾಡಕ ಸರ್ ಫಸ್ಟ್ ಬನ್ನಿ ಸರ್ ರಾಜ್ಯ